ಮಂಗಳೂರು ನಗರ ಪೊಲೀಸ್ ಇಲಾಖೆಯ 100ನೇ ಫೋನ್ ಇನ್ ವಿಶೇಷ ಕಾರ್ಯಕ್ರಮ ಪೊಲೀಸ್ ಆಯುಕ್ತರಾದ ಟಿಆರ್ ಸುರೇಶ್ ಅವರ ನೇತೃತ್ವದಲ್ಲಿ ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆಯಿತು. ಫೋನ್ ಇನ್ ಕಾರ್ಯಕ್ರಮವು 2016ರ ಆಗಸ್ಟ್ 5ರಿಂದ ಪ್ರಾರಂಭಗೊಂಡಿದ್ದು ಇಂದು 100ನೇ ಫೋನ್ ಇನ್ ಕಾರ್ಯಕ್ರಮ ನಡೆಯಿತು. ಈ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಸಂಚಾರಿ ವ್ಯವಸ್ಥೆಯ ಬಗ್ಗೆ, ಮೀನಿನ ವಾಹನಗಳು ವೇಸ್ಟ್ ನೀರನ್ನ ರಸ್ತೆಗೆ ಬಿಡುವ ಬಗ್ಗೆ, ಅಕ್ರಮವಾಗಿ ನಡೆಸುತ್ತಿರುವ ಜುಂಬಾ ಜಿಮ್ಗಳ ಬಗ್ಗೆ, ಸಿಟಿ ಬಸ್ಗಳ ಅತಿ ವೇಗದ ಬಗ್ಗೆ, ಫುಟ್ಪಾತ್ ಸಮಸ್ಯೆಗಳ ಬಗ್ಗೆ, ಪಾರ್ಕಿಂಗ್ ಸಮಸ್ಯೆಗಳ ಬಗ್ಗೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ಸಾರ್ವಜನಿಕರು ತೋಡಿಕೊಂಡ್ರು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇವೆ ಎಂದು ಪೊಲೀಸ್ ಆಯುಕ್ತರಾದ ಟಿಆರ್ ಸುರೇಶ್ ಭರವಸೆ ನೀಡಿದ್ರು. 30 ಡೇಸ್ ಒಳಗೆ ಟೆಂಪರರಿ ರಿಜಿಸ್ಟ್ರೇಷನ್ 30 ಡೇಸ್ ಒಳಗೆ ರೆಗ್ಯುಲರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಕೆಲವು ಗಾಡಿಗಳಿಗೆ ಯಾವ್ದು ಅಂತರದಕ್ಕೆಲ್ಲ ಆಕ್ಷನ್ ತಗೋತಾ ಇದ್ದೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಓಕೆ, ಅಂತವ್ರ ಬಗ್ಗೆ ಗಮನ ಹರಿಸ್ತೀವಿ. ನಮಸ್ಕಾರ, ಹೇಳಿ. ಸಿಟಿ ಬಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಸರ್. ಆದ್ರೆ ಪ್ರೈವೇಟ್ ಕಾಲೇಜು ವಾಹನ, ಶಾಲಾ ವಾಹನ ಅವರು ತುಂಬಾ ಅವಾಂತರ ನಡೀತಾ ಉಂಟು. ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ಕಾಲೇಜ್ ಬಸ್ಗಳು. ಸರ್, ನಾನು ಕೋರ್ಟ್ ಹೋಗುವಾಗ ಅವ್ರು ತುಂಬಾ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಸರ್. ದಿವಸಗಳಲ್ಲಿ ಬಸ್ಸಿನ ಹಿಂದ್ಗಡೆ ಕಂಪ್ಲೇಂಟ್ ನಂಬರ್ ಅಂತ ಉಂಟು. ಅಂದ್ರೆ ಸಂಬಂಧಪಟ್ಟ ಸಂಸ್ಥೆಗೆ ನಾವು ಕಂಪ್ಲೇಂಟ್ ಮಾಡಬಹುದು ಅವರ ರ್ಯಾಶ್ ಡ್ರೈವಿಂಗ್. ಈಗ ಯಾವುದೇ ಗಾಡಿಗೆ ಕಂಪ್ಲೇಂಟ್ ಇಲ್ಲ ಸರ್. ಸರ್, ಈಗ ಕಾಲೇಜ್ ಬಸ್ಗಳಿಗೆ ಅಂತಾನೆ ಹೇಳಿ ಅದಕ್ಕೆ ಒಂದು ಪ್ರತ್ಯೇಕವಾದ ಇನ್ಸ್ಟ್ರಕ್ಷನ್ಸ್ ಇದೆ, ಒಂದರ ಸರ್ಕಾರದಿಂದ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ರೆ ಅನ್ನೋ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ಈ ವೇಳೆ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಚೀಫ್ ವಾರ್ಡನ್ ಹಾಗೂ ಇತರ ಅಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ಇನ್ನು ಪೊಲೀಸ್ ಇಲಾಖೆ ಏರ್ಪಡಿಸಿದ ಡ್ರಾಯಿಂಗ್ ಸ್ಪರ್ಧೆಯ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಬಳಿಕ ಪತ್ರಕರ್ತರ ವತಿಯಿಂದ 100ನೇ ಫೋನ್ ಇನ್ ವಿಶೇಷ ಕಾರ್ಯಕ್ರಮ ನಡೆಸುತ್ತಿರುವ ಪೊಲೀಸ್ ಆಯುಕ್ತರಾದ ಟಿಆರ್ ಸುರೇಶ್ ಅವರನ್ನ ಗೌರವಿಸಲಾಯಿತು. ಈ ಸಂದರ್ಭ ಡಿಸಿಪಿ ಉಮಾ ಪ್ರಶಾಂತ್, ಹನುಮಂತರಾಯ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.